ರಾಮಗುಡ್ಡೆಯ ವಿಷ್ಣು ಚಾಮುಂಡೇಶ್ವರಿ ದೇವಾಲಯದಲ್ಲಿ ಒತ್ತೆಕೋಲ ಸೇವೆ. ದೈವಾರಾಧನೆಯು ತುಳುನಾಡು, ಉತ್ತರ ಮಲಬಾರ್ ಭಾಗದಲ್ಲಿ ಕಂಡುಬರುವ ಅಪರೂಪದ ಆಚರಣೆಯಾಗಿದೆ. ದೈವಾರಾಧನೆಗಳು ವಿಶೇಷ ಸ್ಥಾನವನ್ನು ಅಲಂಕರಿಸಿದೆ. ಎಲ್ಲ ದೈವಾರಾಧನೆಗಿಂತಲೂ ವಿಶಿಷ್ಟವಾಗಿ ಕಂಡುಬರುವ ದೈವಾರಾಧನೆ ಎಂದರೆ ಅದು ವಿಷ್ಣುಮೂರ್ತಿಯ ಒತ್ತೆಕೋಲ ಸೇವೆ. ಉತ್ತರ ಕೇರಳ ಮತ್ತು ತುಳುನಾಡಿನ ಭಾಗದಲ್ಲಿ ಭೂತಾರಾಧನೆಗಳು ಹೆಚ್ಚೇ ನಡೆಯುತ್ತದೆ. ಆದರೆ ಒತ್ತೆಕೋಲ ಸೇವೆಯು ಎಲ್ಲೆಡೆ ಕಂಡುಬರುವುದು ತುಂಬಾನೇ ವಿರಳ. ತುಳುನಾಡಿನ ಕೆಲವೇ ಕಡೆಗಳಲ್ಲಿ ಈ ಆಚರಣೆಯನ್ನು ನಡೆಸುವ ಕ್ರಮವಿದೆ. ಕೇರಳ ಗಡಿ ಹಂಚಿಕೊಂಡಿರುವ ಪುತ್ತೂರು, ಸುಳ್ಯ ಇತರೆ ಭಾಗಗಳಲ್ಲಿ ಒತ್ತೆಕೋಲದ ಪ್ರಭಾವ ಹೆಚ್ಚಿರುತ್ತದೆ. ಒತ್ತೆಕೋಲವು ತೌಳವ ನಾಡಿಗಿಂತ ಕೇರಳದ ಕಾಸರಗೋಡು ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಕಾಣಬಹುದು. ಈ ಭಾಗದಲ್ಲಿ ಈ ಸಂಪ್ರದಾಯವನ್ನು ಆರಾಧಿಸಿಕೊಂಡು ಬರುವ ಭಕ್ತರ ಸಂಖ್ಯೆ ಹೆಚ್ಚಿದೆ. ಈ ದೈವವು ತನ್ನದೇ ಆದ ಹಿನ್ನೆಲೆಯನ್ನು ಹೊಂದಿದ್ದು ಇತಿಹಾಸದ ಬೇರುಗಳೊಂದಿಗೆ ಬೆಸೆಯುತ್ತದೆ. ಒತ್ತೆಕೋಲದ ವಿಶೇಷತೆ ಇರುವುದೇ ಅದರ ಆಚರಣೆಯಲ್ಲಿ. ಅನೇಕ ಕ್ಲಿಷ್ಟಕರವಾದ ಆಚರಣೆಗಳನ್ನು ಇದು ಒಳಗೊಂಡಿದೆ. ಮಲಯ ಸಮುದಾಯದ ವರ್ಗಕ್ಕೆ ಒಳಪಟ್ಟವರು ವಿಷ್ಣುಮೂರ್ತಿ ದೈವದ ಕೋಲಾಧಾರಿಗಳಾಗಿರುತ್ತಾರೆ. ವಿಷ್ಣುಮೂರ್ತಿಯ ದೈವದ ಜೊತೆಗೆ ಬೆಲ್ಚಾಡರ್ ಎಂಬ ಜನಾಂಗದವರು ಇದರ ಸೇವಕರಾಗಿ ಇರುತ್ತಾರೆ. ಕೆಂಡ ಸೇವೆಯ ಆರಂಭದಲ್ಲಿ ಇವರು ಮೊದಲಿಗೆ ಅಗ್ನಿ ಪ್ರವೇಶವನ್ನು ಮಾಡುತ್ತಾರೆ. ಮಲಯಾಳಂ ಭಾಷೆಯಲ್ಲಿ ಮಾತ್ರ ಈ ದೈವ ನುಡಿಯನ್ನು ಹೇಳುತ್ತದೆ. ಒತ್ತೆಕೋಲದ ಕಟ್ಟಿಗೆಗೆ ಹೆಚ್ಚಾಗಿ ಹುಣಸೆ ಮರವನ್ನು ಬಳಸುತ್ತಾರೆ. ಕೆಂಡ ಸೇವೆ ನಡೆಯುವುದು ಬೆಳಗಿನ ಜಾವದಲ್ಲೇ. ಆ ರಾತ್ರಿ ಕುಳಿಚಾಟ ಎಂಬ ವಿಶಿಷ್ಟ ಆಚರಣೆ ನಡೆಯುತ್ತದೆ. ಕುಳಿಚಾಟಕ್ಕೂ ಮುನ್ನ ಬೃಹತ್ ಕಟ್ಟಿಗೆ ರಾಶಿ ಅಥವಾ ಮೇಲೇರಿಗೆ ಅಗ್ನಿ ಸ್ಪರ್ಶವನ್ನು ಮಾಡಲಾಗುತ್ತದೆ. ಮೊದಲಿಗೆ ಪಾತ್ರಿಗಳು ಅಥವಾ ಬೆಲ್ಚಪ್ಪಾಡರು ಅಗ್ನಿ ಪ್ರವೇಶವನ್ನು ಮಾಡುತ್ತಾರೆ. ಇದಾದ ಬಳಿಕ ವಿಷ್ಣುಮೂರ್ತಿ ಕೋಲಾಧಾರಿ ಓಡುತ್ತಾ ಬಂದು ಮುಮ್ಮುಖವಾಗಿ ಕೆಂಡದ ರಾಶಿಗೆ ಬೀಳುತ್ತಾರೆ. ಹೀಗೆ 3 ರಿಂದ 5 ಸಾರಿ ಆ ಕೆಂಡದ ಸುತ್ತ ಸುತ್ತುತ್ತಾ ಅದರ ಮೇಲೆ ಬೀಳಲಾಗುತ್ತದೆ. ಇದು ನೋಡುಗರ ಭಕ್ತರ ಸಮೂಹಕ್ಕೆ ಮೈಯಲ್ಲಿ ಪುಳಕವನ್ನು ಉಂಟು ಮಾಡುತ್ತದೆ. ಇದುವೇ ಕೆಂಡ ಸೇವೆ. ಇದು ಒತ್ತೆಕೋಲದ ಪ್ರಮುಖ ಆಚರಣೆ. ನರಸಿಂಹನನ್ನು ಕೊಂದ ಮೇಲೆ ಆದ ಮೈಲಿಗೆಯನ್ನು ತೊಳೆದುಕೊಳ್ಳುವುದಕ್ಕಾಗಿ ಈ ಅಗ್ನಿ ಸ್ನಾನವನ್ನು ಮಾಡುವುದಾಗಿ ನಂಬಿಕೆ. ಕೆಂಡ ಸೇವೆ ಮುಗಿದ ಮೇಲೆ ದೈವ ನುಡಿ ಹೇಳಿ ಅಭಯ ನೀಡಿ ದೈವದ ಪಾತ್ರಧಾರಿ ಪ್ರಸಾದವನ್ನು ಹಂಚಲಾಗುತ್ತದೆ.